ಉಡುಪಿ ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಜಿಲ್ಲಾ ಕೃಷಿಕ ಸಂಘ ಬೈಲೂರು ಕಲಾ ಕಿರಣ್ ಕ್ಲಬ್ ಸಹಯೋಗದೊಂದಿಗೆ ರವಿವಾರ ಬೈಲೂರು ವಾಸುಕಿ ನಗರದಲ್ಲಿ ಆಯೋಜಿಸಿದ ಕೆಸರಡು ಒಂಜಿ ದಿನ ಕಾರ್ಯಕ್ರಮವನ್ನು ಆದಮಾರ ಮಠ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ನೇಜಿಗೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಉದ್ಘಾಟಿಸಿದರು. ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನ ಗೌರವ ಕಾರ್ಯದರ್ಶಿ ಸಿಎಟಿ ಪ್ರಶಾಂತ್ ಹೊಳ್ಳ, ಜಿಲ್ಲಾ ಕೃಷಿಕ ಸಂಘದ ಮುಖಂಡ ಕುದಿ ಶ್ರೀನಿವಾಸ್ ಭಟ್, ಕೃಷಿಕ ಶ್ರೀನಿವಾಸ ಆಚಾರ್ಯ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಸುಕನ್ಯಾ ಮೇರಿ ಅಧ್ಯಕ್ಷತೆ ವಹಿಸಿದ್ದರು. ಬೈಲೂರಿನ ಕೃಷಿಕರಾದ ರಾಘವೇಂದ್ರ ಉಡುಪ, ಜಯಲಕ್ಷ್ಮಿ ರಾಘವೇಂದ್ರ ಉಡುಪ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಎನ್ಎಸ್ಎಸ್ ವಿದ್ಯಾರ್ಥಿಗಳಾದ ವಿಜಯಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು. ಕಾಲೇಜಿನ ಎನ್ಎಸ್ಎಸ್ ಘಟಕದ ಪರವಾಗಿ ನೇಜಿ ನಡುವ ಕಾರ್ಯಕ್ರಮ, ಹಡಿಲು ಭೂಮಿ ಕೃಷಿ. ಈಗ ಈ ಒಂದು ಕಾನ್ಸೆಪ್ಟ್ ಈ ಕಾಲದ ಘಟ್ಟದಲ್ಲಿ ಭಾರಿ ಪ್ರಾಮುಖ್ಯತೆ ಪಡೆದಿದೆ. ಈಗ ಪ್ರತಿ ಮನೆಯಲ್ಲಿಯೂ